ಭಾಷೆ ಎನ್ನುವುದು ಒಂದು ಸಂಸ್ಕೃತಿಯ ಶರೀರ. ಮನುಷ್ಯನ ಶರೀರ ಮತ್ತು ಅದರ ಒಳಗಿರುವ ಜೀವಕ್ಕೆ ಹೇಗೆ ಅವಿನಾಭಾವ ಸಂಬಂಧವಿದೆಯೋ ಹಾಗೆಯೇ ಭಾಷೆ ಮತ್ತು ಸಂಸ್ಕೃತಿಗಿದೆ ಎಂದು ಮಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಧನಂಜಯ ಕುಂಬ್ಳೆ ಹೇಳಿದರು. ಅವರು ಮೂಡುಬಿದ್ರೆಯ ಸಮಾಜ ಮಂದಿರ ಸಭಾದ ವತಿಯಿಂದ ನಡೆಯುತ್ತಿರುವ 78ನೇ ದಸರಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಉತ್ಸವದ 2ನೇ ದಿನದಂದು ಭಾಷೆ ಮತ್ತು ಸಂಸ್ಕೃತಿ ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಿದರು. ಬಹುಭಾಷೆ ಮತ್ತು ಬಹುಸಂಸ್ಕೃತಿಗಳು ಈ ದೇಶದ ಬಹುದೊಡ್ಡ ಆಸ್ತಿ. ಅದರಂತೆ ತಾಯಿ ನುಡಿ ಮಾತೃಭಾಷೆ ಎನ್ನುವುದಕ್ಕೆ ಬಹಳ ದೊಡ್ಡ ಗೌರವವಿದೆ. ದೇಶದ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ತಾಯಿ ನುಡಿಯನ್ನು ರಕ್ಷಿಸುವಲ್ಲಿ ಮಹತ್ತರವಾದ ಪಾತ್ರವಿದೆ ಎಂದರು. ಈ ಸಂಸ್ಕೃತಿ ಎನ್ನುವುದು ನಮ್ಮ ಒಟ್ಟು ಬದುಕಿನ ಜೀವಾಳ, ನಮ್ಮ ಒಟ್ಟು ಬದುಕಿನ ಕ್ರಮ. ಆ ಕ್ರಮಕ್ಕೆ ಒಂದು ಸಂಸ್ಕಾರ ಇದೆ. ಆ ಸಂಸ್ಕಾರವನ್ನು ಭಾಷೆ ಮತ್ತು ಸಾಹಿತ್ಯ ಅದು ಎಲ್ಲರಿಗೂ ತಲುಪಿಸುವ, ಎಲ್ಲರಿಗೂ ಅದನ್ನು ಒದಗಿಸುವ ಒಂದು ಕೆಲಸವನ್ನು ಮಾಡ್ತಾ ಬಂದಿದೆ. ಅದಕ್ಕೆ ಮಾತೇ ಆಗಬೇಕು ಅಂತ ನಮ್ಮ ಕವಿಗಳು ಹೇಳ್ತಾರೆ. ಮಾತೇ ಆಗಬೇಕು. ರತ್ನಾಕರ ವರ್ಣಿಯ ನೆಲ ಇದು. ನಾವು ಭರತ ಬಾಹುಬಲಿಯ ಇಡೀ ಪ್ರಸಂಗವನ್ನು ಬಹಳ ಅದ್ಭುತವಾಗಿ ಹೊಸದಾಗಿ ಕಟ್ಟಿದ ಒಬ್ಬ ಕವಿ ಯಾರೋ ನಮ್ಮ ರತ್ನಾಕರ ವರ್ಣಿ. ನ್ಯೂ ವೈಬ್ರೆಂಟ್ ಶಿಕ್ಷಣ ಸಂಸ್ಥೆಯ ನಿರ್ದೇಶಕ ಚಂದ್ರಶೇಖರ್ ರಾಜೆ ಅರಸ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮಾತೃಭಾಷೆಯಲ್ಲಿ ಓದುವ ವಿದ್ಯಾರ್ಥಿಗಳು ನಮ್ಮ ಸಂಸ್ಕೃತಿಯನ್ನು ಅಳವಡಿಸಿಕೊಂಡಿರುತ್ತಾರೆ. ಆದ್ದರಿಂದ ಅವರು ಜೀವನದಲ್ಲಿ ಸೋಲುವುದಿಲ್ಲ. ಭಾಷೆ ಮತ್ತು ಸಂಸ್ಕೃತಿ ಯುವ ಜನತೆಯನ್ನು ಬೆಳೆಸಲು ಸಹಕಾರಿಯಾಗುತ್ತದೆ ಎಂದರು. ಸಾಧ್ಯ ಅಂತ ನಾನು ಅದನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಸಂಸ್ಕೃತಿಯ ಜನ ನಾವು ಇಡೀ ಭಾರತದಲ್ಲಿ ವಾಸಿಸ್ತಾ ಇದ್ದೇವೆ. ಪ್ರತಿಯೊಂದರಲ್ಲೂ ಕೂಡ ಅದರದೇ ಅಂತಹ ಒಂದು ಒಳ್ಳೆಯ ರೂಪಗಳು ಇದೆ. ನಾವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿಯ ಜೊತೆಗೆ ಬೇರೆ ಸಂಸ್ಕೃತಿಯನ್ನು, ಭಾಷೆಯನ್ನು ನಾವು ಪ್ರೀತಿಸೋಣ, ಎಲ್ಲರೂ ಒಟ್ಟಿಗೆ ಬಾಳೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ. ಸಮಾಜ ಮಂದಿರ ಸಭಾದ ಅಧ್ಯಕ್ಷ ಕೆ ಅಭಯಚಂದ್ರ ಜೈನ್ ಅವರ ಅಧ್ಯಕ್ಷತೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ವೇದಮೂರ್ತಿ ಎಂ ಹರೀಶ್ ಭಟ್, ಆಡ್ಲಿನ್ ಜೆ ಜತ್ತನ್ನ, ಗೌರಾ ಗೋವರ್ಧನ್, ಹರ್ಷವರ್ಧನ್ ಪಡಿವಾಳ್, ರವಿ ಕೋಟ್ಯಾನ್, ಯಶವಂತ್ ಎಂಜಿ ಅವರಿಗೆ ಗೌರವ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ದಸರಾ ಉತ್ಸವದ ಸಂಚಾಲಕ ಗಣೇಶ್ ಕಾಮತ್ ಎಂ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ನಂತರ ಮಯೂರ ಪ್ರತಿಷ್ಠಾನ ಮಂಗಳೂರು ಇವರಿಂದ ಪಟ್ಲ ಸತೀಶ್ ಶೆಟ್ಟಿಯವರ ಸಾರಥ್ಯದಲ್ಲಿ ಹಾಗೂ ರಕ್ಷಿತ್ ಪಡ್ರೆ ನಿರ್ದೇಶನದ ಪಾದ ಪ್ರತೀಕ್ಷಾ ಯಕ್ಷಗಾನ ಪ್ರದರ್ಶನಗೊಂಡಿತು. ರವಿಪ್ರಸಾದ್ ಕೆ ಶೆಟ್ಟಿ ಲಾಡಿ ಅವರು ಸಹಕಾರ ನೀಡಿದರು. ಪ್ರೇಮಶ್ರೀ ವಿ4 ನ್ಯೂಸ್ ಮೂಡುಬಿದ್ರೆ. Friends Winner and Ply, Industrial Area, Baikampadi, Mangaluru.